ಬಡವರೆಂದರೆ ಹಾಗೆ ಬಡವರ ನೋವು ಕೇಳುವವರೇ ಇಲ್ಲ. ವಿದ್ಯಾಭ್ಯಾಸ ಕಡಿಮೆ ಇರುವ ಬಡವರು ಮೋಸ ಹೋಗುವವರು ಹೆಚ್ಚು. ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಮಹಿಳೆಯರು ಹೇಳಿದ್ದನ್ನ ಪರಾಮರ್ಶಿಸದೆ ಸತ್ಯವೆಂದು ನಂಬುವವರು. ಇಂತಹದ್ದೇ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಹತ್ಯಡ್ಕ ಗ್ರಾಮದಲ್ಲಿರುವ ಅರಸಿನ ಮಕ್ಕಿಯಲ್ಲಿ ನಡೆದಿದೆ. ಇದೀಗ ಮೋಸ ಹೋದ ಬಡ ಗ್ರಾಮೀಣ ಭಾಗದ ಜನರ ನ್ಯಾಯಕ್ಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಇಲ್ಲಿನ ಗ್ರಾಮೀಣ ವಿಕಾಸ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಚಿನ್ನ ಪರೀಕ್ಷಕ ನಕಲಿ ಚಿನ್ನವನ್ನ ಬರೋಬ್ಬರಿ 52 ಜನರ ಹೆಸರಿನಲ್ಲಿಟ್ಟು ಬ್ಯಾಂಕಿಗೆ ಹಾಗೂ ಅಲ್ಲಿನ ಗ್ರಾಹಕರಿಗೆ 3 ನಾಮ ಎಳೆದಿದ್ದಾನೆ. ಇದರಿಂದ ಮೋಸ ಹೋದವರು ಕಣ್ಣೀರು ಹಾಕ್ತಾ ಇದ್ದಾರೆ. ಚಿನ್ನ ಇಟ್ಟ ಈ 52 ಜನರ ಮೇಲೆ ಎಫ್ಐಆರ್ ಆಗಿದೆ. ಬ್ಯಾಂಕಿನಲ್ಲಿ ಆಭರಣ ಈಡಿನ ಮೇಲೆ ಸಾಲ ನೀಡುವ ಸಮಯ ಚಿನ್ನದ ಪರಿಶುದ್ಧತೆಯನ್ನ ಮಾಡುವ ಪರೀಕ್ಷಕ ಮನ್ಮಥ ಆಚಾರಿ ಮತ್ತು ಬ್ಯಾಂಕಿನಲ್ಲಿ 2010 ರಿಂದ 19ರವರೆಗೆ ಮ್ಯಾನೇಜರ್ ಆಗಿದ್ದ ದಾಮೋದರ ನಾಯಕ್, ಜಯ ಎಸ್, ಎನ್ಎ ಗಿರಿಧರ ಮತ್ತು ದಿನೇಶ್ ಎಂಬುವರು ಪಿತೂರಿ ನಡೆಸಿ 52 ಮಂದಿ ಗ್ರಾಹಕರಿಗೆ ಹಣದ ವಿಚಾರದಲ್ಲಿ ವಂಚನೆ ಮಾಡಿದ್ದಾರೆ. ಬ್ಯಾಂಕಿಗೆ ಗ್ರಾಹಕರು ತರುವ ಆಭರಣವನ್ನ ಅಡವು ಇಟ್ಟು ಸಂತ್ರಸ್ತರ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಸಾಲ ಮಂಜೂರು ಮಾಡಿ ಖಾತೆಗೆ ಹಣ ಜಮೆ ಮಾಡಿದ ಕೂಡಲೇ ನಗದೀಕರಿಸಿ ಮನ್ಮಥ ಆಚಾರಿಗೆ ಪಾವತಿಸುವಂತೆ ವ್ಯವಸ್ಥೆ ಮಾಡಿದ್ದಾರೆ ಎಂದು ವಂಚನೆಗೆ ಒಳಗಾಗಿರುವ ಸಂತ್ರಸ್ತರು ಆರೋಪಿಸಿದ್ದಾರೆ. ಜೊತೆಗೆ ಈ ಬಗ್ಗೆ ತನಿಖೆ ನಡೆಸುವಂತೆ ಎಸ್ಪಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ನಾನಂದರೆ ಮನೆ ಕೂಲಿ ಕೆಲಸ ಮಾಡುವವಳು, ಮನೆಯಲ್ಲೇ ಇದ್ದೆ. ಮನ್ಮಥಾಚಾರ್ಯ ನಮ್ಮ ಬ್ಯಾಂಕಿನ ಸರಪ. ಅವನು ನನಗೆ ಫೋನ್ ಮಾಡಿ ಹೇಳಿದ, ನನಗೆ ಸ್ವಲ್ಪ ದುಡ್ಡು ಬೇಕಕ್ಕ ಅಂತ. ನಾನು ಹೇಳಿದೆ, ನನ್ನಲ್ಲಿ ದುಡ್ಡಿಲ್ಲ ಮಾರಾಯ ಹೇಳಿದೆ. ಹಾಗಾದರೆ ನೀವು ಒಮ್ಮೆ ಬನ್ನಿ ನಮ್ಮ ಮನೆ ಹತ್ರ. ಅಂದರೆ ಅವನು ನಮ್ಮ ಮನೆ ಬ್ಯಾಂಕಿಂದ ಒಂದು 100 ಮೀಟ್ರ್ ದೂರ ಅಷ್ಟೇ, ಬಾಡಿಗೆ ಮನೆಯಲ್ಲಿ ಇರೋದು ನಾನು. ಹಾಗೆ ಎಂತಕ್ಕೆ ಹೇಳಿದೆ, ಒಮ್ಮೆ ಬನ್ನಿ ಅಕ್ಕ ಸ್ವಲ್ಪ ಮಾತಾಡಲಿಕ್ಕೆ ಹೇಳಿದೆ. ಅದರಲ್ಲಿ ಮನ್ಮಥಾಚಾರ್ಯ ಹೆಂಡತಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್. ನಾವಲ್ಲಿ ಟೈಲರಿಂಗ್ ಕ್ಲಾಸಿಗೆ ಹೋಗ್ತೇವೆ, ಅವಳು ನಾವು ಭಾರಿ ಫ್ರೆಂಡ್ಸ್. ಹಾಗೆ ಅಲ್ಲಿ ಹೋದಾಗ ಅವರು ಗಂಡ ಹೆಂಡತಿ ಇಬ್ಬರು ಇದ್ದಾರೆ. ಅವ್ರು ಹೇಳಿದ್ರು, ನಮಗೆ ತುಂಬ ಸಮಸ್ಯೆ ಆಗಿದೆ, ಮನೆ ಕಟ್ಟಿದ್ದೇವೆ, ಹಾಗೆ ತುಂಬ ಸಾಲ ಉಂಟು, ಹಾಗೆ ಸ್ವಲ್ಪ ದುಡ್ಡು ಬೇಕಿತ್ತು, ಹಾಗೆ ನಾನೊಂದು ಚಿನ್ನ ಕೊಡ್ತೇನೆ, ನೀನು ನಮ್ಮ ಬ್ಯಾಂಕಲ್ಲಿ ಇಟ್ಟು ಕೊಡು ಅಂತ. ನಿಮಗೆ ಇಡ್ಬೋದಲ್ಲ ಹೇಳಿದೆ. ಆಗೋದಿಲ್ಲ, ನಾನು ಬ್ಯಾಂಕಿನ ಸರಪ ಅಂತ ಹೇಳಿದ್ರು. ಆಯಿತು ಹೇಳಿದೆ. ಕೊಟ್ಟ ಅವಳಲ್ಲಿ, ಅವನ ಹೆಂಡತಿ ಹೇಮಲತನಲ್ಲಿ, ಅವಳು ನನ್ನಲ್ಲಿ ಕೊಟ್ಟಳು ಬಂಗಾರ. ನಾನು ತಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟೆ. ದುಡ್ಡು 60,000 ರೂಪಾಯಿಗೆ ಲೋನ್ ಮಾಡಿ ದುಡ್ಡು ಸಹ ತಂದು ಅವರಲ್ಲೇ ಕೊಟ್ಟೆ. ಇಷ್ಟಾಗಿ 1 ವಾರದಲ್ಲಿ ಫುಲ್ಲು ಕೇಸು ಹೊರಗೆ ಬಂತು. 57 ಜನರ ಹೆಸರಲ್ಲಿ ಇಟ್ಟಿದ್ದಾರೆ ಅಂತ. ಜೊತೆ ನಾನು ಬ್ಯಾಂಕಲ್ಲಿ ಹೋಗಿ ಕೇಳಿದೆ, ಎಂತ ಸರ್ ನನ್ನ ಬಂಗಾರ ಎಂತ ಅಂತ. ಅಷ್ಟೊತ್ತಿಗೆ ಕೇಸ್ ಆಗಿದೆ ನಿಮ್ಮ ಮೇಲೆ, ಅದು ನಕಲಿ ಬಂಗಾರ ಹೇಳಿ. ನಾವು ಏನು ಮಾಡಬೇಕು ಸರ್ ಈ ಥರ ಹೇಳಿದರೆ? ನಮಗೆ ಇದರ ಬಗ್ಗೆ ಯಾವುದೇ ವಿಷಯವೇ ಗೊತ್ತಿಲ್ಲ. ಇದ್ದಕ್ಕಿದ್ದಾಗ ಚಿನ್ನ ಅಂತ ಕೊಟ್ಟರು, ನಾವು ಸತ್ಯ ನಂಬಿ ತಗೊಂಡೋಗಿ ಇಟ್ಟದ್ದು. ಅಂದರೆ ನಾವು ಈಗ 10 ವರ್ಷದಿಂದ ಪರಿಚಯ ಉಂಟು. ಅವ ನಮ್ಮ ಊರಿನವನೇ, ಅವನ ಹೆಂಡತಿ ಅಂತೂ ನಾನು ಮತ್ತು ಅವಳು ತುಂಬ ಕ್ಲೋಸು. ಅಂಥದ್ರಲ್ಲಿ ಈ ರೀತಿ ಮೋಸ ಮಾಡಿದಾಗ ನಮಗೊಂದು ನ್ಯಾಯ ಆಗಲೇಬೇಕಲ್ಲ ಸರ್. ಒಂಜ ನಾರ್ಡಿದ ಕಾಸುದಾಲ ಕೊರ್ಪುಜೇರಿ ಎನ್ನ ಜೋಕ್ಲೆ ಕಲ್ಪರೆ ಲೋನ್ ಗೆಂಡ ಲೋನ್ ಕೊರ್ಪುಜೇರಿ ಏರ್ ನಂಚಿನತ್ತು ದುಡ್ಡು ಬರಿಯರ್ಲು వచ్చి ಅಗಲ್ పోయి ಬತ್ತೆ ನಡೊಂಜೆ ತಮ್ಮ ಕಾಸು ಕಟ್ಟು 10,000 ಕಟ್ಟ 5,000 ಕಟ್ಟದು ಅಂಡೇರಿ. ಲಾಸ್ಟ್ಗೆ ಎನ್ಕಲ ನೆಂಜಿ ಸಾಲ ಐತನಿಗೆ ಸಾನು ಕೇಸ್ ಮಲ್ತೇರಿ. ಎನ್ನ ಕಂಡನೇನ ಬುಧರು ಬಂಡೇನಿ ಎರೇರ್ನ ಬುಧರು ಪಡೆದು ಕರಿಗಿರಿ. ಐನು ಸೀದಾ ಬ್ಯಾಂಕ್ಗೆ ಬ್ಯಾಂಕ್ ಬತ್ತೋದು ಒಂಡೆ ಎನ್ನ ನೋಟಿಸ್ ಹತ್ತೊಂದು ಒನ್ನೇಕೆ ಒಂಡೇರಿ. ನಿನ್ನೇ ನೋಟಿಸ್ ಒಂಡೇರಿ. ಇಂದು ಏರ್ನ ಬುಧರಿಂದ ಬುಧರ್ ದೋಜ್ ಬನಗ ಒಂದು ಸಾರಿ ತತ್ತನ ಎಂಕ್ಲು ಹಿಡ್ದು ಒಂಡೇರಿ. ಸಾರಿ ತತ್ತಂಡೆ ಎನ್ನ ಕಂಡನೇನ ಅಂದ ಮಾತ್ರ ಕಟ್ಟು ಅಂಡೆ ಎನ್ನ ಸಾಲಗೆ ಕೇಸ್ ಬನ್ನೆಗೆ ನೆತ್ತೊಟ್ಟಿಗೂ ಎನ್ನ ಸಾಲಗಳ ಕೇಸ್ ಬಡಿ. ಐನು ಏರೇರ್ನ ನಟ್ಟಿದ್ದು ಎನ್ನ ಸಾಲ ಐತೊಟ್ಟಿಗೂ ಬಡ್ಚೊಂಡಿದ್ದು ಕಟ್ಟಿ ಅಯ್ಯೋ ಸರ್. 2018ರಲ್ಲಿ ಶಿಶಿಲಾ ಗ್ರಾಮದಲ್ಲಿ ಒಂದು ಚೀಟಿಂಗ್ ಕೇಸ್ ಆಗಿರುತ್ತದೆ. ಅದರಲ್ಲಿ ಇರುವಂಥ ಒಂದು ಬ್ಯಾಂಕಿನಲ್ಲಿ ಚಿನ್ನಾಭರಣ ಇಟ್ಟು, ನಕಲಿ ಚಿನ್ನಾಭರಣ ಇಟ್ಟು ಅದರ ಬದಲಾಗಿ ಹಣ ಪಡೆದುಕೊಂಡಿರುವವರು 52 ಜನರ ಮೇಲೆ ಇದು ಕೇಸ್ ಆಗಿರುತ್ತದೆ. ಆ ಕೇಸಿನಲ್ಲಿ ಇವತ್ತು ಕೆಲವು ಜನ ಒಂದು ಪಿಟಿಷನ್ ಕೊಟ್ಟಿರ್ತಾರೆ, ಇನ್ನೂ ಹೆಚ್ಚು ತನಿಖೆ ಆಗಬೇಕು ಆ ರೀತಿ ಮನವಿ ಮಾಡಿರ್ತಾರೆ. ಆ ಪ್ರಕಾರ ನಾವು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅದು ನಮೂದಿಸಿದ ಅಂಶಗಳನ್ನು ನಾವು ಪರಿಶೀಲಿಸ್ತೀವಿ.